ಹೆಸರಂತ ಸ್ವರ್ಣಾಭರಣಗಳ ಮಳಿಗೆಗಳಲ್ಲಿ ಒಂದಾಗಿರುವಂತಹ ಜೋಸ್ ಆಲುಕಾಸ್ನಲ್ಲಿ ನವರಾತ್ರಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಫೆಸ್ಟಿವ್ ಸೆಲೆಬ್ರೇಷನ್ನಲ್ಲಿ ವಿಜೇತರಾದವರಿಗೆ ಮಂಗಳೂರಿನ ಲೈಟ್ ಹೌಸ್ ಹಿಲ್ ರಸ್ತೆಯ ಬಳಿ ಇರುವ ಜೋಸ್ ಆಲುಕಾಸ್ ಚಿನ್ನಾಭರಣ ಮಳಿಗೆಯಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಸ್ವರ್ಣಾಭರಣಗಳಲ್ಲಿ ಹೆಸರು ಪಡೆದಿರುವ ಮಂಗಳೂರಿನ ಲೈಟ್ ಹೌಸ್ ಹಿಲ್ ರಸ್ತೆ ಬಳಿ ಇರುವ ಜೋಸ್ ಆಲುಕಾಸ್ ಜ್ಯುವೆಲರ್ಸ್ನಲ್ಲಿ ನವರಾತ್ರಿ ದೀಪಾವಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಆಫರ್ ಫೆಸ್ಟಿವ್ ಸೆಲೆಬ್ರೇಷನ್ನ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಇನ್ನು ವಿಜೇತರಿಗೆ ಕನ್ನಡ ಹಾಗೂ ತುಳು ಚಲನಚಿತ್ರ ನಟ ಅನೂಪ್ ಸಾಗರ್ ಬಹುಮಾನ ವಿತರಿಸಿದ್ರು. ಬಳಿಕ ಮಾತನಾಡಿದ ಅವರು ಶುಭ ಹಾರೈಸಿದ್ರು. ವಾಷಿಂಗ್ ಮಿಷಿನ್ ಸೊ ಮಿಸ್ ಆ್ಯಂಡ್ ಸೊ ನೆಕ್ಸ್ಟ್ ಇಯರ್ ನಮ್ಮ ಮನೆ ಕೊಡಿಸಿ ದಾದ ಗೋಲ್ಡ್ ಬೋಡಿದ್ದಿನ ಜೋಸಲೆ ಎಂಟು ಸ್ಟಾಫಲ್ಲಿ ಅದರ ಮಸ್ಟ್ ಶಾಪ್ಲ ಉಂಟು ಸೊ ಗೋಲ್ಡ್ ಬೋಡಿದ್ದಿನ ಜೋಸಲೆ. ಥ್ಯಾಂಕ್ ಯು. ಅದೃಷ್ಟಶಾಲಿ ವಿಜೇತರಾದ ಶಾನ್ವಿ ಕಂಕನಾಡಿ, ರತ್ನ ಮೂಡಬಿದ್ರೆ ಅವರು ವಾಷಿಂಗ್ ಮೆಷಿನ್ ಪಡೆದುಕೊಂಡ್ರು. ಇನ್ನು ಎಲ್ಇಡಿ ಟಿವಿಯನ್ನ ಮೇಘನಾ ಹೆಜ್ಮಾಡಿ, ಶರಣ್ ವೇಗಸ್ ನಂದಿಗುಡ್ಡ ಅವರು ಪಡೆದುಕೊಂಡ್ರು. ಮೈಕ್ರೋವೇವ್ ಓವೆನ್ ಅನ್ನ ನಿಖಿತಾ ಪದವಿನಂಗಡಿ ರವಿಕುಮಾರ್ ಮಂಗಳೂರು ಅದೃಷ್ಟಶಾಲಿಯಾಗಿದ್ರು. ಮಿಕ್ಸರ್ ಗ್ರೈಂಡರ್ ಅನ್ನ ಸ್ವೀಡಲ್ ಡಿಸೋಸಾ ಬಚಾಲ್ ಸುಜಾತಾ ಕುಂಜತ್ತೂರು ಅದೃಷ್ಟಶಾಲಿಯಾಗಿ ವಿಜೇತರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಫಿಲಂ ಪ್ರೊಡಕ್ಷನ್ ಡಿಸೈನರ್ ಹಾಗೂ ಗುರುವೇರ್ ಫಿಲಂ ಡಿಸ್ಟ್ರಿಬ್ಯೂಟರ್ಸ್ನ ಮಾಲೀಕರಾಗಿರುವ ರಾಜೇಶ್ ಕುಡ್ಲಾ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಮಂಗಳೂರು ಶಾಖೆಯ ಮ್ಯಾನೇಜರ್ಗಳಾದ ಅಗಸ್ಟಿನ್ ಕೆಪಿ, ಗ್ಲಿಂಟು ಚಾನಿ, ಪಿಆರ್ಒ ರಾಜೇಶ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಮಳಿಗೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿನೂತನ ವಿನ್ಯಾಸದ ಆಭರಣಗಳ ವಿಶೇಷ ಸಂಗ್ರಹ ಹೊಂದಿದ್ದು ರಿಯಾಯಿತಿ ದರದಲ್ಲಿ ದೊರೆಯಲಿದೆ ಎಂದು ಸಂಸ್ಥೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.